ಎಲ್ಲರೂ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ಇವರು ಮುತ್ತುಸ್ವಾಮಿಯವರು, ಇವರು ರಾಧಮ್ಮ ಅವರು. ಮುತ್ತುಸ್ವಾಮಿಯವರ ದೂರವಾಣಿ ಸಂಖ್ಯೆ ಒಂದನ್ನು ಹೇಳ್ತಾ ಇದ್ದೀನಿ, 9901620434. ಇವರ ಪರಿಶಿಷ್ಟ ಜಾತಿಯವರು. ಇವರು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲಿನವರು. ರಾಜ್ಯ ಹೆದ್ದಾರಿ 37 ಕೊಕ್ಕಳೆಯಿಂದ ಧರ್ಮಸ್ಥಳ ಹೋಗ್ತಾ ಇರುವಾಗ ಕೊಕ್ಕಳೆಯಿಂದ ಒಂದು 3 ಕಿಲೋಮೀಟರ್ ಲೆಫ್ಟ್ ಸೈಡ್ ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು ಶೆಡ್ ಹಾಕಿ ಅದಕ್ಕೆ ಬ್ಯಾನರ್ ಎಲ್ಲ ಕಟ್ಟಿ ಇವರು ಹೋರಾಟ ಮಾಡ್ತಾ ಇರೋದು. ಹೋರಾಟ ಮಾಡುವ ಉದ್ದೇಶ 13/11/2024 ಕಡಬ ತಾಲೂಕಿನ ತಹಸೀಲ್ದಾರರು ಹಾಗೂ ಮನೆದಾರರು ಹಾಗೂ ಅವರೊಂದು ತಂಡ, ಒಂದು ಗುಂಪು ಅಂತ ಹೇಳ್ಬೋದು, ಏಕಾಏಕಿ, ಅದು ಯಾರಂತ ಹೇಳಿಲ್ಲ, ನಾವು ತಹಸೀಲ್ದಾರ್ ಆಗಿರ್ಬೋದು, ಇಲ್ಲ ಮನೆದಾರರು, ಇಲ್ಲ ಮೆಸ್ಕಾಂ ಇಲಾಖೆಯವರಂತ ಏನೂ ಹೇಳದೆ ಏಕಾಏಕಿ ಮನೆಗೆ ಬಂದು ಇವರನ್ನೆಲ್ಲ ಎಳೆದು ಮನೆಯಿಂದ ಹೊರಗೆ ಹಾಕಿ 6:45 ಗಂಟೆಗೆ ಮನೆಯಲ್ಲಿ ಬೇಯಿಸಿ ಇಟ್ಟ ಅನ್ನವನ್ನು ತೆಗಿಲಿಕ್ಕೆ ಬಿಡದೆ, ಬೆಲೆ ಬಾಳುವ ವಸ್ತುಗಳನ್ನು ಯಾವುದನ್ನು ಮುಟ್ಲಿಕ್ಕೆ ಬಿಡದೆ ಎಳೆದು ಹೊರಗೆ ಹಾಕಿ ಮನೆಯನ್ನು ಧ್ವಂಸ ಮಾಡಿ ನಾನೇನೋ ದೊಡ್ಡ ಸಾಧನೆ ಮಾಡಿದ ರೀತಿಯಲ್ಲಿ ಕಡಬ ತಹಸೀಲ್ದಾರ್ ಅವರು ತಂಡವರು ಹೋಗಿದ್ರು. ಆ ನಂತರ ಅವರಿಗೆ ಗೊತ್ತಾಗಿರೋದು, ಇದು ಹೊಡೆದಿರೋದು ರೇಣುಕರ ಮನೆ ಅಲ್ಲ, ನಾನು ಹೊಡೆದಿರೋ ರಾಧಮ್ಮನ ಮನೆ ಅಂತ. ಅದಕ್ಕೆ ಅದು ಹೇಳಲಿಕ್ಕೆ ಕಾರಣ, ರಾಧಮ್ಮನ ಮನೆಗೆ ಕರೆಂಟ್ ಕೊಡಲು ಕೌಕ್ರಾಡಿ ಗ್ರಾಮ ಪಂಚಾಯತಿಯಿಂದ ಪತ್ರ ಕೊಟ್ಟು ಮನೆ ಇದೆ, ಇವರಿಗೆ ವಾಸವಾಗಿದ್ದಾರೆ ಮನೆಯಲ್ಲಿ, ಇವರಿಗೆ ಭಾಗ್ಯಜ್ಯೋತಿ ಯೋಜನೆಯಲ್ಲಿ ಇವರಿಗೆ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಮನೆಯನ್ನು ಹೊಡೆದಾಕಿರೋದು, ಇವರಿಗೆ ಅಲ್ಲಿ ವಾಸ ಮಾಡ್ಲಿಕ್ಕಿರೋ ಮನೆಯಲ್ಲಿ ವಾಸ ಮಾಡ್ಲಿಕ್ಕಿರುವಂತ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ID ಕಾರ್ಡು ಎಲ್ಲಾ ವ್ಯವಸ್ಥೆಯು ಸರ್ಕಾರದಿಂದ ಯಾವ್ದು ಬೇಕು ಅದೆಲ್ಲ ಇವರ ಹತ್ರ ಇದೆ. ಆದರೆ ಇವರು ಬಂದು ಪಕ್ಕದಲ್ಲಿ ಯಾವ್ದೋ ಮನೆ ಇದೆ ಅಂತ ನೋಡಿ ಓಡಿ ಬಂದು ಹೊಡೆದಾಕಿರೋದು ಇವರ ಮನೆ. ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ ಇದು ನಾನು ತಪ್ಪು ಮಾಡಿದ್ದೀನಿ ಅಂತ. ಆ ವಿಷಯ ಸಂಬಂಧಿಸಿದ ನಾವು ಏನೋ ಒಂದು ಹೋರಾಟವನ್ನು ಮಾಡಿದ್ವಿ 20/11/2024. ರೇಣುಕಾ ಹೌದು, ವಿಶ್ವನಾಥ ಹೌದು, ಅಡ್ರೆಸ್ ಕಾಪಿನ ಬಾಗಿಲು, ಕೌಕ್ರಾಡಿ ಗ್ರಾಮ, ಕಡಬ ತಾಲೂಕು. ಸರ್, ನನ್ನ ಆಧಾರ್ ಕಾರ್ಡ್ ಕೊಡ್ತೀನಿ, ID ಕಾರ್ಡ್ ಕೊಡ್ತೀನಿ, ರೇಷನ್ ಕಾರ್ಡ್ ಕೊಡ್ತೀನಿ, ಅದ್ರಾಗೆಲ್ಲದೆಲ್ಲ ಶಿವಾಜಿ ಅಡ್ರೆಸ್. ಸರ್, ಇದಕ್ಕೆ ನಂಗೆ ನ್ಯಾಯ ಬೇಕು. ಇವತ್ತು ನನಗೆ ಆಗಿದ್ದಾನೆ, ಇಡೀ ನಾಳೆ ನಿಮ್ಮ ಮನೆಗೂ ಬರ್ಬೋದು, ನಿಮ್ಮ ಹೆಣ್ಮಕ್ಳಿಗೂ ಬರ್ಬೋದು. ಇದಕ್ಕೆ ನಾನು ತಹಸೀಲ್ದಾರ್ಗೆ ಧಿಕ್ಕಾರ ಹಾಕದೆ ನಾಳೆ ಅವರ ಹೆಣ್ಮಕ್ಳಿಗೆ ಈ ಪರಿಸ್ಥಿತಿ ನನ್ನ ನಿಜವಾಗ್ಲೂ ಹೇಳ್ತೀನಿ ಸರ್. ನೋಡಿ ಸರ್, ಮಣ್ಣು ಮುಟ್ಟಿ ಹೇಳ್ತೀನಿ, ಅವ್ರು ಸರ್ವನಾಶ ಆಗಿ ಹಾಳಾಗಿ ಹೋಗ್ತಾನೆ ಸರ್. ನಮ್ಮ ಅಷ್ಟು ಕಣ್ಣೀರ್ ಹಾಕಿದ್ದಾನ ತಹಸೀಲ್ದಾರ್, ಕಾಲನ್ನು ಹಿಡಿದು ಬೇಡಿಕೊಂಡೆ ಸರ್, ನಾನು ಬಿಡ್ಲಿಲ್ಲ. ಇವಾಗ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ಹೋರಾಟ ಮಾಡ್ತೀವಿ ಸರ್. ನಮ್ಗೆ ನ್ಯಾಯ ಸಿಗೋವರೆಗೂ ಆ ಜಾಗದಿಂದ ನಾವು ಹೇಳಲಿಕ್ಕಿಲ್ಲ. ಕೈ ಲೂಟಿ ಮಾಡಿದ ದುಡ್ಡಲ್ಲ ಇದು, ಒಂದೊಂದು ಹನಿಗೂ ಒಂದೊಂದು ರಕ್ತದ ನಮ್ಮ ಬೆವರಿದೆ. ಇದಕ್ಕೆ ನ್ಯಾಯ ಕೊಡು. ನೋಡಿ ಮನೆಯನ್ನು ಹೇಗೆ ಧ್ವಂಸ ಮಾಡಿದ್ದಾರೆ. ಇವತ್ತು ಇದಕ್ಕೆ ಸರ್ಕಾರಕ್ಕೆ ನ್ಯಾಯ ಇಲ್ವಾ? ಕೇಳಿದ್ರೆ ನೀವು ಊರು ಬಿಟ್ಟು ಬಂದವರು ಇಲ್ಲಿಗೆ ಯಾಕೆ ಬಂದ್ರ ಅಂತ ಕೇಳಿದ ಒಬ್ಬ ವ್ಯಕ್ತಿ, ಅದೇ ತಹಸೀಲ್ದಾರು, ನೀವು ಚಿತ್ರದುರ್ಗ ಬಿಟ್ಟದ್ದು ಯಾಕೆ, ಇಲ್ಲಿ ಯಾರು ಮನೆ ಕಟ್ಲಿಕ್ಕೆ ಹೇಳಿದ್ದು, ಹಾಗಾದ್ರೆ ಅವರಿಗೆ ಟ್ರಾನ್ಸ್ಫರ್ ಆಗೋದಿಲ್ವಾ ಹೇಳಿ. ನಾವ್ಯಾರು? ನಾವ್ ಈ ದೇಶದ ಪ್ರಜೆಗೆ ಒಂದು ನ್ಯಾಯ ಬೇಕಾದ್ರೆ ಇಡೀ ದೇಶಕ್ಕೆ ಇವತ್ತು ನನಗಾಗಿರ್ಬೋದು, ನಾಳೆ ನಿಮಗೂ ಆಗುತ್ತೆ. ನೋಡಿ, ನಮಗ ಅನ್ಯಾಯ ಆಗಿದೆ ಅಂದ್ರೆ ನಿಮಗೂ ಹಾಗೆ ಆಗುತ್ತೆ. ಎಚ್ಚರಿಕೆಯಿಂದ ಜೀವನ ಮಾಡ್ಬೇಕು ಯಾರೇ ಆಗ್ಲಿ. ನಿಯತ್ತಿಗೆ ಜಾಗ ಇಲ್ಲ ರೀ, ಇಲ್ಲೆಲ್ಲ ಲಂಚಕ್ಕೆ ಜಾಗ ಇರೋದು. ಯಾರ್ಯಾರು ಲಂಚ ತಗೊಂತಾರ ಅವ್ರು ಸರ್ವ ಈ ಮಣ್ಣು ಮುಟ್ಟಿ, ದೇವ್ರ ಭೂಮಿ ತಾಯಿ ಮುಟ್ಟಿ ಹೇಳ್ತೀನಿ, ಎಲ್ಲ ಹಾಳಾಗಿ ಹೋಗ್ತಾರೆ. ಕಣ್ಣೀರ ಸಾಕ್ಷಿ ನೋಡಿ. ಈ ಬಚ್ಚಲು ಗೊತ್ತಕ್ಕೆ 2 ಲಕ್ಷ ರೂಪಾಯಿ ದುಡ್ಡು ಆಗಿತ್ತು. ಅದು ಎತ್ತಿ ಇಡ್ಲಿಕ್ಕೆ ಆಗಲ್ವಾ? JCB ಹೊಡೆದಾಕಿದಾರಲ್ಲ ನೋಡಿ, 4 ಲಕ್ಷ ರೂಪಾಯಿ ಒಂದಿಗೆ. ಇಷ್ಟು ನೀಚರ ಬಂದಿರೋ ಅಧಿಕಾರಿಯವರಲ್ಲ ನೋಡಿ ಅವರೇ ಅಲ್ಲ ಇದು ತೋರಿಸಿ, ಇದು
ಹೊಡೆದಾಕಿರೋದು ಹೆಂಗಿದೆ ಅಂತ ನೋಡಿ. ಏನ್ರಿ ನೀವು ಮನುಷ್ಯರ ಇದು ಹೊಡೆದಾಕಿರೋರಲ್ಲ. ನೋಡಿ ಟಮ್ ನೋಡಿ, ನೀರಿನ ಟಮ್ ನೋಡಿ. ಇದರಲ್ಲಿ ರಾಧಮ್ಮ ಅವರು ಪಾರ್ಟಿ ಅಲ್ಲ, ಹೌದು ಇದರಲ್ಲಿ ರೇಣುಕಾ ಪಾರ್ಟಿ. 123 ಬಾರಿ ಮನೆ ಇರುವಂತದ್ದು ರಾಧಮ್ಮ ಹೆಸರಲ್ಲಿ. ರಾಧಮ್ಮನಿಗೆ ನೋಟಿಸ್ ಕೊಡದೆ ಮಾಡಿರುವಂತದ್ದು ದೊಡ್ಡ ಮಿಸ್ಟೇಕ್ ಅಂತ. ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಮೇಲೆ ಅವ್ರು ಮಾಡಿದ ನನಗೆ ಐಡಿಯಾ ಇಲ್ಲ. ಒಂದು ಹೈಕೋರ್ಟ್ ಅಲ್ಲಿ ಯಾವುದೇ ಆರ್ಡರ್ ಆಗಿಲ್ಲ. ಹೈಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುವಾಗ ಯಾಕೆ ಡೆಮಾಲಿಷನ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಅವ್ರು ಆನ್ಸರ್ ಮಾಡಬೇಕು. ಮತ್ತೆ ರೇಣುಕನಿಗೆ ನೋಟಿಸ್ ಕೊಟ್ಟು ರಾಧಮ್ಮನ ಮನೆಯನ್ನು ಕೆಡವಲಿಕ್ಕೆ ಆಗೋದಿಲ್ಲ. ರಾಧಮ್ಮನಿಗೆ ಕೊಡ್ಬೇಕು. ಯಾಕಂದ್ರೆ ಕರೆಂಟ್ ಬಿಲ್ ರಾಧಮ್ಮನ ಹೆಸರಲ್ಲಿದೆ, ರೇಷನ್ ಕಾರ್ಡ್ ಇದೆ, ಎಲ್ಲ ರಾಧಮ್ಮನ ಹೆಸರಲ್ಲಿ ಇರುವಾಗ ರಾಧಮ್ಮನಿಗೆ ನೋಟಿಸ್ ಕೊಡ್ಬೇಕು. ಡೆಮಾಲಿಷ್ ಮಾಡುವ ಮೊದಲು ಕೂಡ ನೋಟಿಸ್ ಕೊಡ್ಬೇಕು. ಒಂದ್ ವೇಳೆ ಅವ್ರು ರಿಸೀವ್ ಮಾಡೋದಿದ್ರೆ ಮನೆಗೆ ಪೇಸ್ಟ್ ಮಾಡಿ ಬರಬೇಕು. ಯಾವುದು ರೇಣುಕಾ ಮನೆಗೆ, ಪರ್ಟಿಕ್ಯುಲರ್ ರೇಣುಕಾ ಮನೆಗೆ. ಈಗ ಇಲ್ಲಿ ಕೂತಿರುವಂತದ್ದು ರಾಧಮ್ಮ ಅವರು. ರಾಧಮ್ಮ ಅಂತ ಅವರು ಸುಮಾರು ಜನ ಕೂತಿದ್ದಾರೆ. ಎಲ್ಲರ ಮನೆಗೆ ಹೀಗೆ ನೋಡ್ತೀರಾ? 94C ಅಲ್ಲಿ ಈವನ್ ಪಟ್ಟ ಲ್ಯಾಂಡ್ ಅಲ್ಲಿ ಇದ್ರೂ ಕೂಡ ಕೆಲವರದ್ದು ಮನೆ ಇರುವಂತದ್ದು ತ್ರಿವೇಣಿ ಭೂಮಿಯಲ್ಲಿ. ಹೌದು. ಈಗ ಅವರಿಗೂ ನೋಟಿಸ್ ಕೊಡ್ತೀವಿ. ಹಾಗಾದ್ರೆ ಎಲ್ಲರಿಗೂ ಮಾಡ್ಬೇಕಲ್ಲ ಅದ ಇನ್ನು ಈ ಪರಿಧಿಯಲ್ಲಿ ಬರ್ಬೇಕಲ್ಲ. ಹೌದು. ಇದು ಬ್ಲಂಡರ್ ಮಾಡಿರುವಂತದ್ದು ತಹಸೀಲ್ದಾರ್ ಅವರು ಮಾಡಿರುವಂತ ಬ್ಲಂಡರ್. ಮತ್ತೆ ಅವ್ರದ್ದು ಯಾವ್ದಾದ್ರು ಪೇಪರ್ ಸ್ಟೇಟ್ಮೆಂಟ್ ಕೂಡ ನೋಡಿದೆ ಹೈಕೋರ್ಟ್ ಆದೇಶದ ಪ್ರಕಾರ. ನೀವು ಹೈಕೋರ್ಟ್ ಆದೇಶ ಪ್ರಕಾರ ಅಂತ ಹೇಳುವಂತ ಕಂಟೆಂಪ್ಟ್ ಆಫ್ ಕೋರ್ಟ್ ನೀವು ಮಾಡ್ತಾ ಇರುವಂತದ್ದು. ಹೈಕೋರ್ಟ್ ಅಲ್ಲಿ ಯಾವುದೇ ಆರ್ಡರ್ ಆಗಿಲ್ಲ. ಹೈಕೋರ್ಟ್ ಅಲ್ಲಿ ನೋಟಿಸ್ ಆರ್ಡರ್ ಆಗಿದೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದೋ ಆರ್ಡರ್ ಆಗಿಲ್ಲ. ಕೃಷ್ಣಕಲ್ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲಲ್ಲಿ ವಾಸವಾಗಿದ್ದ ಮುತ್ತುಸ್ವಾಮಿ ಹಾಗೂ ರಾಧಮ್ಮ 13/11/2024 ಕಡಬ ತಾಲೂಕಿನ ತಹಸೀಲ್ದಾರರು ಹಾಗೂ ಅವರ ತಂಡದವರು ಬೆಳಿಗ್ಗೆ ಜಾವ 6:30ರಿಂದ 7 ಗಂಟೆ ಮಧ್ಯೆ ಬಂದು ಈ ಮನೆಯನ್ನು ಹೊಡೆದಾಕಿದ್ದಾರೆ. ಮನೆ ಅಂದರೆ ಇವರೊಂದು ಮನೆ ಇತ್ತು. ಈ ಮನೆಯನ್ನು ನೆಲಸಮ ಮಾಡಿಬಿಟ್ಟಿದ್ದಾರೆ. ಯಾವುದೇ ಒಂದು ನೋಟಿಸನ್ನು ಕೊಡದೆ, ಸುಪ್ರೀಂ ಕೋರ್ಟ್ ಆದೇಶವನ್ನು ಯಾವುದನ್ನು ಪಾಲನೆ ಮಾಡದೆ, ಏಕಾಏಕಿ ಕರ್ನಾಟಕ ಹೈಕೋರ್ಟ್ನ ಆದೇಶ ಇದೆ ಎಂಬ ಒಂದು ಸುಳ್ಳು ಮಾಹಿತಿಯ ಪ್ರಕಾರವಾಗಿ ಬಂದು ಇದನ್ನು ಹೊಡೆದಾಕಿದ್ದಾರೆ. ಇದು ಇವಾಗ ಅವರ ಪ್ರಕಾರವಾಗಿ ರೇಣುಕಾ ಇವರ ಮಗಳು ರೇಣುಕಾ ಎಂಬವರ ಮನೆ ಅಂತ ಹೇಳ್ತಾ ಇದ್ದಾರೆ. ಆದರೆ GPS ಪ್ರಕಾರವಾಗಿ GPS ಕರೆಂಟ್ ಇದಕ್ಕೆ ವಿದ್ಯುತ್ ಸಂಪರ್ಕಗಳ GPS ಪ್ರಕಾರವಾಗಿ ಇದು ರಾಧಮ್ಮ ಅವರ ಮನೆ. ರಾಧಮ್ಮ ಅವರಿಗೆ ಇಲ್ಲಿ ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಡಿ ಇದೆ, ರೇಷನ್ ಕಾರ್ಡ್ ಇದೆ, ಕರೆಂಟ್ ಬಿಲ್ ಇದೆ. ಎಲ್ಲ ವ್ಯವಸ್ಥೆಯು ರಾಧಮ್ಮನ ಹೆಸರಲ್ಲಿರೋದು. ಇಲ್ಲಿ ಪ್ರಾಬ್ಲಮ್ ಆಗಿದೆ ನಮ್ಮ ಕಡಬ ತಾಲೂಕಲ್ಲಿ. ಕಾಕಾಡಿ ಗ್ರಾಮದ ಸ್ವಲ್ಪ ನಮ್ಮ ಮನೆ ಕಟ್ಟಿದೆಲ್ಲ ಬಂದು ಕೆಡವ ತಹಸೀಲ್ದಾರ್. ಇದುವರೆಗೂ ನಮ್ಮ ಶಾಸಕರು ಬರಲಿಲ್ಲ. ಈಗ MLA ಎಲೆಕ್ಷನ್ ಓಟ್ ಕೇಳುವಾಗ ಯಾಕೆ ಬಂದು ಕಾಲು ಹಿಡಿತಾರೆ ಸರ್ ಅವರು? ನೈಟ್ ಎಷ್ಟು ಗಂಟೆ ಮುಗಿಸ್ತಾರೆ ಅವ್ರದ್ದು ಮೀಟಿಂಗ್ ಎಲ್ಲ? ಸರ್ ನಾವೇನು ನಿಮ್ಮೇಲೆ ನಾವೇನು ಕೆಲಸ ಕೊಡಲ್ಲ ಸರ್. ನಿಮ್ಗೆ ಎಷ್ಟು ಕೊಟ್ಟರೆ ಮಾತಾಡೋದಷ್ಟೇ ಸರ್. ಬಂದು ನಾಳೆ ನಿಮ್ಗೇನು ನಾವೀಗ ಶಾಸಕರಿಗೆ ಫೋನ್ ಮಾಡಿದ್ವಿ. ಅವ್ರಿಗೀಗ ಬರ್ಲಿಕ್ಕೆ ಬಿಸಿ. ಯಾಕಂದ್ರೆ ಅವರೊಂದು ಇದು ಉತ್ತಮವಾದ ಮೀಟಿಂಗ್ ಅಲ್ಲಿ ಇದ್ದಾರಂತೆ. ಬರ್ಲಿಕ್ಕೆ ಆಗಲ್ಲ, ನಮಗೆ ರೆಸ್ಟ್ ಬೇಕು, ನಾಳೆ ಮಾತಾಡಿ. ಒಂದು ಪ್ರಜೆಗಳಿಗೆ ನಾವೊಂದು ಇವರಲ್ಲಿ ಕೇಳುವಾಗ ಅವರಿಗೆ ರೆಸ್ಟ್ ಬೇಕು. ಅವ್ರಲ್ಲಿ ನಾವು ಮಾತಾಡ್ಲಿಕ್ಕೆ ಅದಕ್ಕೆ ರೆಸ್ಟ್ ಕೊಡೋದಾದ್ರೆ ನಾವು ಕೆಲ್ಸಕ್ಕೆ ಕರೀಲಿಲ್ಲ. ಇವರಿಗೆ ಮನೆ ಹಾಕಿ ಕೊಡ್ಬೇಕು. ಯಾವ ತಹಸೀಲ್ದಾರ್ ತೆಗೆದಿದ್ದು? ತಹಸೀಲ್ದಾರ್ಗೆ ಧಿಕ್ಕಾರ. ತಹಸೀಲ್ದಾರ್ರಿಗೆ ಕಂದಾಯ ಸಚಿವರೇ ಎಲ್ಲಿದ್ದೀರಾ? ಬನ್ನಿ, ಇದನ್ನು ನೋಡಿ. ಜಾಲತಾಣ ಎಲ್ಲ ಬರ್ತಾ ಇದೆ. ಇದನ್ನು ನೋಡಿ ಇವರಿಗೆ ನ್ಯಾಯ ಕೊಡಿಸಿ. ಬಡಪಾಯಿಯ ಮನೆ ಕೆಡವಿ ಅವರನ್ನು ಬೀದಿಗೆ ತಂದಂತ ತಹಶೀಲ್ದಾರ್ಗೆ, ಅಯೋಗ್ಯ ತಹಶೀಲ್ದಾರ್ಗೆ, ಭ್ರಷ್ಟಾಧಿಕಾರಿ ತಹಶೀಲ್ದಾರ್ಗೆ. ಅಕ್ರಮ ಸಕ್ರಮ ಹಾಗೂ 94C ಯಲ್ಲಿ ಮನೆ ಕಟ್ಟಿದ್ದಾರೆ ಎಲ್ಲವನ್ನು ಹೊಡೆದಾಕುವ ಒಂದು ಹುನ್ನಾರ ನಡೀತಾ ಇದೆ, ಪ್ಲಾನ್ ನಡೀತಾ ಇದೆ. ಇದೇ ರೀತಿಯಲ್ಲಿ ನಾಳೆ ನಿಮಗೂ ಬರ್ಬೋದು. ಎಚ್ಚರಿಕೆ ವಹಿಸಿ. ಅದರಿಂದ ಪ್ರತಿಯೊಬ್ಬರು ದಿನಾಂಕ 20/11/2024 ಬುಧವಾರ 10 ಗಂಟೆಗೆ ಕಡಬ ತಾಲೂಕು ಕಚೇರಿ ಮುಂಭಾಗದಲ್ಲಿ ಬನ್ನಿ. ಆ ವೃದ್ಧರಿಗೆ ನ್ಯಾಯ ಕೊಡಿಸೋ ಕೆಲಸ ನಾವು ಎಲ್ಲರಿಗೂ ಮಾಡೋಣ. ಸ್ವಲ್ಪ ಆದ್ರೆ ಇದ್ದಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಒಂದನ್ನು ಪಾಲನೆ ಮಾಡಿದ್ರು. ಅವರು ಬೆಳಿಗ್ಗೆ 6:00 ಪೇಷಂಟ್ಗೆಲ್ಲ ಒಂದು ಕಳಿಸಿ ಬೇಕಾಗಿ ಹೋದ್ರಲ್ಲ 50,000 ಖರ್ಚಾಗಿರ್ಬೋದು. ಅದು ಲೆಕ್ಕ ಕೊಡ್ಬೇಕಾಗತ್ತೆ. 50,000 ಖರ್ಚಾಗಿರ್ಬೋದು. ಇವರು ಉಗ್ರಾಮಿಗಳ ಸರ್ಕಾರ ಭೂಮಿ ಬದುಕಿ ಹಾಕಿಲ್ಲ ಅವರಿಗೆ. ಆತರ ಮಾಡಿದ್ರೆ ನಮಗೆ ಮಾತ್ರ ಆದ ಕೊಟ್ಟಿದ ಕಣ್ಣೀರ್ಬಾ ಕಟ್ಟು ಕೊಟ್ಟಲ್ಲ, ಕಟ್ಟು ತಗೊಂಡು ನಮ್ಗೆ ಕೊಲೆ ಮಾಡ್ಲಿ.
ಇಲ್ಲೇ ಪೆಟ್ರೋಲ್ ಹಾಕಿ ಸುಡಲಿ ನನ್ಗೆ. ನಾ ಇಲ್ಲೇ ತಗೋತೀನಿ ನಾನು. ಇಲ್ಲೇ ತಗೋತೀನಿ ನಾನು. ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ ಅಂದ್ರೆ ಇದು AC ಬರೋ ಹಾಗಿಲ್ಲ, ಯಾಕಂದ್ರೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನೀವು AC ಬರಬೇಕು ಅಂತಂದ್ರೆ ಫಸ್ಟ್ ಅವ್ರಿಗೆ ಲೆಟರ್ ಕೊಟ್ಟಿರ್ಬೇಕೆಲ್ಲ ವ್ಯವಸ್ಥೆ ಮಾಡಿರ್ಬೇಕು. ಮತ್ತೆ ಈಗ ಇಲ್ಲಿ ಪ್ರತಿಭಟನೆ ಮಾಡಿ ನಿಮ್ಗೆ ಅವಕಾಶ ಇಲ್ಲ, ಪರ್ಮಿಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. 23ರಲ್ಲಿ ಅಕ್ರಮವಾಗಿ ಹೊಡೆದ್ರೆ ಅಂತ ಹೇಳ್ತಾ ಇದ್ರಲ್ಲ, 3000 ಎಕರೆ ಇದೆ, ಅದ್ರಲ್ಲಿ ಎಷ್ಟು ಮನೆ ಇದೆ ಎಲ್ಲವೂ ನೋಡಿ. ಕಾನೂನು ಎಲ್ಲರಿಗೊಂದೇ ಆಗ್ಲಿ. 6 ತಿಂಗಳ ಮೊದಲು ನಾವು ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟಿದ್ದೇವೆ. ನಮಗೆ ಮೂಲ ಸೌಕರ್ಯವಾದ ಕಕ್ಕುಸು ಇಲ್ಲ, ಮನೆ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಏನು ಇಲ್ಲ ಅಂತೇಳಿ ನಾವು ಕೊಟ್ಟಿದ್ದೇವೆ. ಆದ್ರೆ ಇದುವರೆಗೆ ಯಾವ ಒಂದು ಉತ್ತರವನ್ನು ಅವರು ಕೊಡ್ಲಿಲ್ಲ. ಶೌಚಾಲಯ ಎಲ್ಲ ಇದೆಯಾ? ಇಲ್ಲ, ಮನೆ ಇಲ್ಲ, ಸೀಟ್ ಹಾಕಿ ಟರ್ಪಲ್ ಸುತ್ತ ಮಾಡಿ ಇರೋದು. ತೋಟಕ್ಕೆ ಹೋಗುವ ಹಾಗೆ ಇಲ್ಲಿ ಪ್ರತಿಭಟನೆ ನೋಡಿ ಪೇಪರ್ ಅಲ್ಲಿ ನೋಡಿದ್ದೆ ಈ ಬಗ್ಗೆ. ಆದ್ರೆ ಬಡವರಿಗೆ ಒಂದು ನ್ಯಾಯ, ದೊಡ್ಡವರಿಗೆ ಒಂದು ನ್ಯಾಯ ನೋಡುವಾಗ ಬಹಳ ಒಂದು ಹೀನ ಸ್ಥಿತಿ ಬರ್ತದೆ. ಇದು ಬೆಳಗ್ಗೆ 10 ಗಂಟೆಗೆ ಆಫೀಸಿಗೆ ಆಫೀಸರ್ಗಳು ಬರುದಿಲ್ಲ. ಇದು 6 ಗಂಟೆಗೆ ಅಷ್ಟು ಜನ ಪೊಲೀಸ್ ಅವ್ರು ಎಲ್ಲಿಂದ ಖರ್ಚು ಮಾಡಿಕೊಂಡು ಹೋದ್ರು? ಹಾಗಾದ್ರೆ ಇದರಲ್ಲಿ ಯಾರ್ದೋ ಒಂದು ಹುನ್ನಾರ ಉಂಟು ಅಂತ ಆಯ್ತು. ಇದರ ಹಿಂಬದಿ ತೀವ್ರವಾದ್ದು ರಾಜಕೀಯವೋ ಅಲ್ಲ ವೈಯಕ್ತಿಕವೋ ಗೊತ್ತಿಲ್ಲ ನನಗೆ. ಒಂದು ವೃದ್ಧ ಬಡವರ ಕುಟುಂಬವನ್ನೊಂದು ಬೀದಿಗೆ ಎಳೆದಾಕಿ ಅವರು ವಾಸಿಸಿದಂತ ಮನೆಯನ್ನು ಧ್ವಂಸ ಮಾಡಿ ತಹಶೀಲ್ದಾರರು ಅವರ ಒಂದು ದರ್ಪ ಧೋರಣೆ ತೋರಿಸಿದ್ದಾರೆ. ಅದರ ವಿರುದ್ಧ ನಮ್ಮ ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದೆ ನಾವು ಕಡಬ ತಹಶೀಲ್ದಾರ್ ಕಚೇರಿಯ ಮುಂಭಾಗ. ಮನೆಯನ್ನು ಧ್ವಂಸ ಮಾಡುವಾಗ ಆ ಧ್ವಂಸ ಮಾಡಿದಾಗ ಯಾರೆಲ್ಲ ಅಧಿಕಾರಿಗಳಿದ್ರು ಅವ್ರ ಹತ್ರ ಕೇಳುವಾಗ ನಮ್ಗೆ ಯಾವುದೇ ಲಿಖಿತ ಮುಖಾಂತರವಾಗಿ ಬಂದಿಲ್ಲ, ಮೌಖಿಕವಾಗಿ ಬಂದಿದ್ದೇವೆ, ಅದಕ್ಕೋಸ್ಕರ ನಾವು ಬಂದು ನಮ್ಮ ಇದು ತೋರಿಸಿದ್ದೇವೆ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ನಾವು ಪ್ರತಿಭಟಿಸ್ತೇವೆ, ಪ್ರತಿಭಟನೆ ನಮ್ಮ ಹಕ್ಕು. ಮುಂದಕ್ಕೆ ನೋಡೋಣ, ಇವರು ನಮ್ಮನ್ನು ಬಂಧಿಸಿ ಎಲ್ಲಿವರೆಗೆ ತಗೊಂಡು ಹೋಗ್ತಾರೆ ನೋಡೋಣ. ದಲಿತರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಗುದಿಲ್ಲ ಗೊತ್ತಿಲ್ಲ ನಂಗೆ. ಯಾಕಂದ್ರೆ ದಲಿತರನ್ನು ಅಸ್ಪೃಶ್ಯರಾಗಿ ಇಲಾಖೆಯೇ ನೋಡಿದ್ರೆ ಬರೀ ಕಷ್ಟ. ನಿಜವಾಗಿ ಈಗ ನಾವು ಇಷ್ಟು ಪ್ರತಿಭಟನೆ ಮಾಡಿದ್ದೇವೆ, ಇಲ್ಲೇ ಮಾಡಿದ್ದೇವೆ ನಾವು. ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವುದಕ್ಕೆ? ಮೈಕಕ್ಕೆ. ನಮಗೆ ಪರ್ಮಿಷನ್ ಇದಕ್ಕೆ ಬೇಡ, ಪ್ರತಿಭಟನೆಗೆ ಪರ್ಮಿಷನ್ ಯಾರು ಕೇಳ್ತಾರೆ? ನಮಗೆ ಅಗತ್ಯವೇ ಇಲ್ಲ. ಮೈಕ್ ಎಲ್ಲದೆ ಮಾತಾಡ್ಲಿಕ್ಕೆ ಆಗ್ತದೆ, ನಮಗೆ ಬಾಯಿ ದೊಡ್ಡದುಂಟು. ಈಗ ನಾವು ಈ ಕಡೆ ಮಾಡುದಿಲ್ಲ, ಆ ಕಡೆ ಮಾಡ್ತೇವೆ ಅಷ್ಟೇ. ದಲಿತರ ಮನೆಯನ್ನು ಧ್ವಂಸ ಮಾಡಿದ್ದು ಮಾತ್ರ ಅಲ್ಲ, ಇವತ್ತು ನಾವು ಹೈಕೋರ್ಟಿನ ಆದೇಶವನ್ನು ಸುಳ್ಳು ಬೇರೆ ಹೇಳ್ತಾರೆ. ಈ ಹಸಿ ಸುಳ್ಳು ಹೇಳೋ ತಹಸೀಲ್ದಾರರಿಗೆ ನಾನು ಎಂತ ಹೇಳುವ ಗೊತ್ತಿಲ್ಲ. ಶ್ರೀಮಂತರ ಅತಿಕ್ರಮಣ ಎಲ್ಲ ತೆಗಿತಾರೆ, ಅಲ್ಲೇ ಇದೆ ಬೇಕಾದ್ರೆ ಎಷ್ಟು ಕೂಡ 123 ಸರ್ವ ನಂಬರ್ದಲ್ಲೇ ಇದೆ ಎಷ್ಟೋ ದರ ಶ್ರೀಮಂತರದ್ದು. ಅದನ್ನು ತೆಗಿಲಿ, ನಮಗೆ ಎಲ್ಲರೂ ತೆಗಿದ್ರೆ ತೊಂದರೆ ಇಲ್ಲ, ಬೇಜಾರು ಇಲ್ಲ. ಆದ್ರೆ ಕೆಲವ್ರದ್ದು ಮಾತ್ರ ತೆಗೆದ್ರೆ ನನ್ನೊಟ್ಟಿಗೆ ಬಂದ್ರೆ ಈಗ ತೋರಿಸ್ತಾನೆ ಎಲ್ಲ ಎಲ್ಲೆಲ್ಲಿ ಉಂಟು ಅಂತ ಹೇಳಿ. ಧರ್ಮಸ್ಥಳದವರೆಗೆ ಬರ್ಬೇಕು ಮಾತ್ರ. ಕನ್ನಡ ಓದ್ಲಿಕ್ಕೆ ಬರುದಿಲ್ಲ ಈ ತಹಸೀಲ್ದಾರರಿಗೆ. ಇದನ್ನು ನೀವು ಎಲ್ಲ ಮಾಧ್ಯಮಗಳಿಗೆ ತಿಳಿಸ್ಬೇಕು. ಇಲ್ಲಿ ನಾವು ಕೊಟ್ಟಿದ್ದು ರಾಧಮ್ಮನ ಮನೆಯನ್ನು ಒಕ್ಕಲೆಬ್ಬಿಸಿದ್ದಾರೆ ತಪ್ಪು ಅಂತ ಹೇಳಿಕೊಂಡು ಇವರು ಇಲಾಖೆಗೆಲ್ಲ ತಿಳಿಸಿದ್ದಾರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆಲ್ಲ ರೇಣುಕನ ಮನೆ ಧ್ವಂಸ ವಿರುದ್ಧ ಹೋರಾಟಕ್ಕೆ ಬರ್ತಾ ಇದ್ದಾರೆ ಅಂತೇಳಿ. ಕನ್ನಡವೇ ಓದ್ಲಿಕ್ಕೆ ಬಾರದಂತ ಒಂದು ತಹಸೀಲ್ದಾರ್ ನಮಗೆ ಇದ್ದಾರೆ ಅಂತ ಹೇಳುದು ನಮಗೆ ನಾಚಿಕೆ. ಪ್ರತಿಭಟನೆಗೆ ನಮಗೆ ಅವರು ಆಕ್ಷೇಪ ಮಾಡಲಿಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಇಂಥ ಗೂಂಡಗಳನ್ನು ಕೂಡ ಕಳಿಸ್ತಾ ಇದ್ದಾರೆ ಅಂತ ಲೆಕ್ಕ. ಈಗ ಇರ್ಲಿ, ನಮಗೆ ಇರುವಂತದ್ದು ಯಾರದ ಕೇಸು ಯಾರಿಗ ಶಿಕ್ಷೆ, ಯಾರದು ಕೇಸು ಯಾರಿಗೆ ಶಿಕ್ಷೆ, ವಿಧಿಸಿದ ಮುಟ್ಟಾಳರು ಯಾರು, ಯಾರದ ಆಮಿಷಕ್ಕೆ ಒಳಗಾಗಿ, ಯಾರದು ಆಮಿಷಕ್ಕೆ ಒಳಗಾಗಿ ರಾಧಮ್ಮನ ಮನೆ ಮುರಿದವರು ಯಾರು, ರಾಧಮ್ಮನವರ ಮನೆ ಮುರಿದವರು ಯಾರು, ವೃದ್ಧ ದಂಪತಿಯ ಮನೆಯನ್ನು ಮುರಿದ ವೃದ್ಧ ದಂಪತಿಯ ಮನೆಯನ್ನು ಮುರಿದ ಮನೆ ಮುರುಕ ಅಧಿಕಾರಿಗಳೇ, ಮನೆ ಮುರುಕ ಅಧಿಕಾರಿಗಳೇ. ಸೊ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣ ಬಗ್ಗೆ ಅದಕ್ಕೆ ನಾವು ಇರೋದೆ ವಿಚಾರ ಕೊಡ್ಲಿಕ್ಕೆ ಬರುದಿಲ್ಲ, ಕಮೆಂಟ್ ಮಾಡ್ಲಿಕ್ಕೆ ಬರುದಿಲ್ಲ, ಮತ್ತೆ ಆಕ್ಷನ್ ತಗೊಳ್ಳಿಕ್ಕೆ ಬರುದಿಲ್ಲ. ಅದಕ್ಕೆ ಬೆಂಬಲ ಕೂಡ. ಸೊ ಮಾನ್ಯ ಉಚ್ಚ ನ್ಯಾಯಾಲಯದ ಏನು ಆದೇಶ ಬರುತ್ತೆ ಆ ಪ್ರಕರಣದಲ್ಲಿ ಅದನ್ನ ಹೊರಪಟ್ಟು ನಮಗೆ ಮುಂದಿನ ಕ್ರಮ ಕೈಗೊಳ್ಳಬೇಕು. ಪ್ರತ್ಯೇಕವಾಗಿ ತಾವು ಒಂದು ಇನ್ನೊಂದು ರಥಮ ಅವ್ರದ್ದು ಒಂದು ವಿಚಾರ ತಂದಿದ್ದೀರಿ. ಸೊ ಅದರಲ್ಲಿ ಏನಾದ್ರು ಆಡಳಿತವಾಗಿ ಅಥವಾ ಜ್ಞಾನಾತ್ಮಕವಾಗಿ ಏನಾದ್ರು ತಪ್ಪು ಆಗಿದ್ರೆ ಅದರ ಬಗ್ಗೆ ಖಂಡಿತ ನ್ಯಾಯಯುತವಾಗಿ ಒಂದು ಎನ್ಕ್ವೈರಿ ಮಾಡಿ ಏನು ಅದರಲ್ಲಿ ನಿಯಮ ಒಳಗಡೆ ಇರುವಂತ ಪರಿಹಾರ ಏನು ಅವಕಾಶ ಇರುತ್ತೆ ಖಂಡಿತ ಅದನ್ನು ಮಾಡಿಕೊಡ್ತೀವಿ. ಭರವಸೆ ಕೊಟ್ಟಿದ್ದಾರೆ, ನಾವು ಅದಕ್ಕೆ ತಲೆ ಬಾಗ್ಲೇಬೇಕು. ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ಒಂದು ಭರವಸೆ ಕೊಟ್ಟಿದ್ದಾರೆ. 1 ವಾರ ತನಕ ಒಂದು ಕಾಲಾವಕಾಶ ಕೊಡಿ ನನಗೆ, ಅಷ್ಟರಲ್ಲಿ ನಾನು ತನಿಖೆಯನ್ನು ನಡೆಸ್ತೀನಿ. ತಪ್ಪಾಗಿದ್ದರೆ ಕೋರ್ಟ್ ಕಡೆಯಿಂದ ಯಾವುದೇ ನೋಟಿಸ್ ಇಲ್ಲದೆ ಅವರು ಸ್ವಯಂ ಪ್ರೇರಿತರಾಗಿ
ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಯ ಭರವಸೆಯಿಂದ ಏನಾದರೂ ತೊಂದರೆ ಆಗಿದ್ರೆ ನಾವು ಅದನ್ನು ವಿಚಾರಣೆ ನಡೆಸಿ ಅದು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನು ಕ್ರಮ ತಗೋತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಆದರೂ ಒಂದು AC ಮೇಲೆ ಒಂದು ನಂಬಿಕೆ ಮೇಲೆ ನಾವು ಹೋರಾಟನ ಹಿಂತೆಗಿತಾ ಇದ್ದೀವಿ. ಸೊ 1 ವಾರದೊಳಗಡೆ ಅವ್ರೇನಾದರೂ ನಮಗೆ ಕೊಟ್ಟಿರುವಂಥ ಭರವಸೆನ ಸರಿಪಡಿಸ್ಕೊಟ್ಟಿಲ್ಲ ಅಂತಂದರೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ KC ಕಚೇರಿ ಮುಂದೆನೇ ಈಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಂತರ ಅಲ್ಲಿ ಮುತ್ತಿಗೆನೇ ಹಾಕ್ತೀವಿ, ದೊಡ್ಡ ಮಟ್ಟದಲ್ಲಿ ಮುತ್ತಿಗೆ ಹಾಕಿ ಇದನ್ನು ಇಡೀ ಕರ್ನಾಟಕ ನೋಡುವ ಹಾಗೆ ಮಾಡ್ತೀವಿ. ಆದರೆ AC ಅವರು ಇಲ್ಲ, ನಾನು ಅದಕ್ಕೆ ಒಂದು ವಾರ ಟೈಮ್ ಕೊಡಿ, ನಾನು ನಿಮಗೆ ನ್ಯಾಯ ಕೊಡಿಸೋ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಮುನ್ನೆ ಹೇಳ್ತಾ ಇದ್ದಾರೆ, ನಾವು ತಹಸೀಲ್ದಾರ್ದ ವರದಿ ತಗೊಳ್ತಾ ಇದ್ದೀನಿ, ತಗೊಂಡ ನಂತರ ಆಕ್ಷನ್ ತಗೊಳ್ತಾವೆ ಅಂತ. ಇವಾಗ ಯಾರನ್ನೂ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ದೊಡ್ಡವರೊಟ್ಟಿಗೆ ಎಲ್ಲ ಸೇರಿದ್ದಾರೆ. ದೊಡ್ಡವರಿಗೆ ಏನೋ ಒಂದು ಪೆಟ್ರೋಲ್ ಪಂಪ್ ಸ್ಟಾರ್ಟ್ ಮಾಡಬೇಕು, ಅದರ ಹಿಂದಿನ ಜಾಗ ಎಲ್ಲ ತಗೊಳ್ತೀವಿ, ಮುಂದಿನ ಜಾಗ ಬೇಕು ಎಂಬ ಉದ್ದೇಶದಿಂದ ಈ ಬಡವರ ಮೇಲೆ ದೌರ್ಜನ್ಯ ಮಾಡಿರೋದು. ಅದಕ್ಕೋಸ್ಕರ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಲ್ಲಿ ಇವಾಗಲೇ ಮುಖ್ಯಮಂತ್ರಿ ಅವರಿಗೆ ಒಂದು ಮನವಿ ಮಾಡಿದ್ವಿ. ಅದೇ ರೀತಿಯಲ್ಲಿ ಮಾನವ ಹಕ್ಕು ಆಯೋಗಕ್ಕೆ ಒಂದು ಮಾಡಿದ್ವಿ. ಅದು ಅಲ್ಲದೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಏನಾದರೂ ಹೆಚ್ಚಮ್ಮೆ ಆದರೆ, ಈ ತರ ಏನಾದ್ರು ತೊಂದರೆ ಆದರೆ ಶೀಘ್ರದಲ್ಲಿ ಒಂದು ಆಕ್ಷನ್ ತಗೊಳ್ಳುವಂತ ಒಂದು ಸಂಸ್ಥೆ ಇದೆ ಸರ್ಕಾರದ್ದು, ಅದು DCRE ಅಂತ. ಅವರಿಗೆ ಇವತ್ತು ನಾವೊಂದು ಮನವಿ ಮಾಡಿದೀವಿ. ಅವ್ರು ಆದಷ್ಟು ಬೇಗ ಮಂಗಳೂರಿಗೆ ನಾವು ಕಳಿಸ್ತೀವಿ ಅಂತ ಹೇಳಿದ್ರು. ಅಂದ್ರೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲ, ಇಂಥ ಒಂದು ಇಲಾಖೆ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಇವತ್ತು ಹೇಳ್ತಾ ಇದ್ದಾರೆ ಮಂಗಳೂರಲ್ಲೇ ಇದೆ ಅಂತ. ಇವಾಗ ಮಂಗಳೂರಿಗೆ ಇವರು ಕಳಿಸ್ತಾರೆ, ಆದಷ್ಟು ಬೇಗ ನಿಮಗೆ ನ್ಯಾಯ ಕೊಡಿಸೋ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಇವರಿಗೆ ಒಂದು ಬೆನ್ನೆಲುಬಾಗಿ ಏನಾಗಿದೆ, ಈ ತಹಸೀಲ್ದಾರ್ ಹೇಳ್ತಾ ಇರೋದು ಸತ್ಯನ ಸುಳ್ಳ ಎಂಬುದೊಂದು ತನಿಖೆ ಮಾಡಲು ಎಂಕ್ವೈರಿ ಮಾಡಿ ಇವರಿಗೆ ಒಂದು ಧೈರ್ಯ ತುಂಬಾ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಿಯ ಒಂದೇ ಒಂದು ಜನಪ್ರತಿನಿಧಿಗಳು ಇಲ್ಲ. ಅವ್ರ ಮೇಲೆಲ್ಲ ವಿಶ್ವಾಸ ಜನರಿಗೆಲ್ಲ ಕಳ್ಕೊಂಡು ಆಯ್ತು. ಇನ್ನು ಈಗ ಅವರಿಗೇನಂತ ಅವರ ಲಾಭಕ್ಕೋಸ್ಕರ ಮಾತ್ರ ಏನೊಂದು ಮರಳು ಮಾಫಿಯಾ ಮಾಡ್ಬೇಕು, ಮರಳು ಮಾಫಿಯಾ ಭೂ ಮಾಫಿ ಮಾಡ್ಬೇಕು, ಅದಕ್ಕೆ ಮಾತ್ರ ಅವರೆಲ್ಲ ಇರೋದಂತ ಕಾಣಿಸ್ತಾ ಇದೆ. ಯಾರೊಬ್ರು ಒಂದು ಕೇಳಲಿಕ್ಕೆ ಸಮೇತ ಇವರ ಹತ್ರ ಬಂದಿಲ್ಲ. ಆ ಒಂದು ಕಾರಣದಿಂದ ನಾವೆಲ್ಲ ಊರವರು ಸಮಾನ ಮನಸ್ಕರೆಲ್ಲ ಸೇರಿ ಇವರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದೀವಿ. ಅದರಿಂದ ಇವರ ಜೀವ ಉಳಿಸಿದ್ದಾರೆ. ಎಲ್ಲರೂ ಇವರು ಹೇಳ್ತಾರೆ ನಮಗೆ ಜೀವ ಬೇಡ, ನಾವು ಆತ್ಮಹತ್ಯೆ ಮಾಡ್ತೀವಿ, ನಮಗೆ ಬದುಕು ಆಸೆನೇ ಇಲ್ಲ ಅಂತ ಕೂತಿದ್ರು. ಆದ್ರೆ ಎಲ್ಲರ ಒಂದು ಧೈರ್ಯ ತುಂಬಿಸಿಕೊಟ್ಟದಕ್ಕೆ ಇವತ್ತು ಎಲ್ಲರೂ ಒಟ್ಟಿಗಿದ್ದಾರೆ. ಮುಂದಿನಲ್ಲಿ ಕಾನೂನು ಹೋರಾಟ ಅದು ಅಲ್ಲ. ಇವತ್ತು ಮೊನ್ನೊಂದು ಪ್ರಕರಣ ದಾಖಲು ಮಾಡಿದ್ವಿ. ಇವತ್ತು ಉಳಿದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಾನೂನು ಚೌಕಟ್ಟನ್ನು ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಇವರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ನಮ್ಮ ಸಮಾನ ಮನಸ್ಕರು ನೊಂದವರು ಇವರಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಮುಂದೆ ಬಂದವರು ಎಲ್ಲರೂ ಸೇರಿ ಕೊಡ್ತೀವಿ ಅಂತ ನಾನು ಈ ಮೂಲಕ ಎಲ್ಲರೂ ಹೇಳ್ತಾ ಇದ್ದೀನಿ.